ಇವರೊಂದಿಗೆ ಕೈ ಜೋಡಿಸುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ಈ ಒಂದು ಸಂಘಟನೆ ಎತ್ತರಕ್ಕೆ ಬೆಳೆಯಲಿ. ಎಲ್ಲ ಈ ಒಂದು ಉದ್ಯಮದಿಂದ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಭರವಸೆಯನ್ನು ಕಲ್ಪಿಸುವಂತಹ ಒಂದು ಸಂಘಟನೆಯಾಗಿ ಇರುವಂತಹ ಒಂದು ಶುಭಾಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ಪಾರದರ್ಶಕ ರೀತಿಯಲ್ಲಿ ಸಂಘಟನಾ ವೆಬ್ಸೈಟ್ ಬಿಡುಗಡೆ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ರಾಜ್ಯ ಅರಣ್ಯ ಸಚಿವರು ಆಗಿರ್ತಕ್ಕಂಥ ಗೌರವಾನ್ವಿತ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಬಂಟ್ವಾಳ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಈ ವೆಬ್ಸೈಟ್ ಲಾಂಛನ ಅನಾವರಣಗೊಳ್ತಾ ಇದೆ. ಅದು ಯಾರು ಮಾಡಲಿಲ್ಲ, ಆದ್ರೆ ನೀವು ಎಷ್ಟೊಂದು ಕಷ್ಟವನ್ನು ಎಲ್ಲ ಗೊತ್ತಿದೆ ಸರ್. ಆದ್ರೆ ಓಕೆ ಸರ್, ಒಂದು 2 ತಿದ್ದುಪಡಿ ಮಾಡಲೇಬೇಕು ಸರ್. ಒಂದು ತಾಲೂಕಲ್ಲಿ ಡ್ಯೂಟಿ ಮಾಡುವಂತ ಒಂದು ಅವಕಾಶ ನಮಗೆ ಯಾವ ಇಲಾಖೆಯಲ್ಲಿಲ್ಲ ಸರ್. ಇದರಲ್ಲಿ ಇದೆ, ತಾಲೂಕಲ್ಲಿ ಡ್ಯೂಟಿ ಮಾಡಬಾರ್ದು. ಅದೊಂದು ಅದನ್ನು ತಿದ್ದುಪಡಿ ಮಾಡಲೇಬೇಕು ಸರ್. ತಮ್ಮೊಂದಿಗೆ ಅವುಗಳನ್ನು ಸುರಕ್ಷಿತ ಮಾಡಿ ಕಾಲಿಗೆ ಬೀಳುವಂತಾಗಿ ನಿಮ್ಮ ಸೇವೆ ಅಭೂತಪೂರ್ವವಾದ ಸಂಘಟನೆ ತಾವು ಕಾಯ್ದುಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲ ಮನೆಗಳಲ್ಲಿ ಈ ಒಂದು ಕ್ಯಾಲೆಂಡರ್ ರಾಜರಾಜೇಶ್ವರಿಯಾಗಿ ಈ ವರ್ಷ ನಿಮಗೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ತರಲಿ, ಹೊಸ ಒಂದು ಆಶಾ ಕಿರಣವನ್ನು ನಿಮ್ಮಲ್ಲಿ ಮೂಡಿಸಲಿ ಎನ್ನುವಂತಹ ಭರವಸೆಯೊಂದಿಗೆ ಈ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಾನು ಕರ್ನಾಟಕ ಸರ್ಕಾರದಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನು ಪಾಲಿಕೊಂಡಿದೆ. ಆದರೆ ಅರಣ್ಯ ಇಲಾಖೆಯಲ್ಲಿ ವಿಶಿಷ್ಟತೆ ಇದೆ. ಯಾಕಂತ ಹೇಳಿದ್ರೆ ನಾನು ಪೂರ್ಣಾವಧಿಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಮಂತ್ರಿ ಆಗಿದ್ದೇ ಒಂದು ವಿಶೇಷ. ನಾನು ಬೇರೆ ಬೇರೆ ಇಲಾಖೆ ನಾನು ಕರ್ನಾಟಕ ಸರ್ಕಾರದಲ್ಲಿ ಪ್ರಥಮ ಗೃಹ ರಾಜ್ಯ ಸಚಿವರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಜೈಲು ಮತ್ತು ಹೋಮ್ ಗಾರ್ಡ್ಸ್ ಈ ಒಂದು ಇಲಾಖೆ ಸ್ವತಂತ್ರವಾಗಿದೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಅದನ್ನು ನಾನು ನೋಡ್ತಾ ಇದ್ದೆ. ಆನಂತರ ಮಧ್ಯದಲ್ಲಿ ನನಗೆ ಬದಲಾವಣೆ, ನಾನು ಅಬಕಾರಿ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಗೃಹ ರಾಜ್ಯ ಸಚಿವರು ಅಂತ ಹೇಳಿದ್ರೆ ನಾನು ಸ್ವತಂತ್ರ ಖಾತೆ ಅಲ್ಲ. ನಾನು ಇದು ಕೂಡ ತಮ್ಮ ಗಮನಕ್ಕೆ ನಾನು ತಗೊಂಡು ನಾನು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಅಧೀನದ ವ್ಯಾಪ್ತಿಗೆ ಒಳಪಟ್ಟು ನಾನು ಕೆಲಸ ಮಾಡ್ತಾ ಇದ್ದೆ. ಅಬಕಾರಿ ಮಂತ್ರಿಯಾಗಿ ಸ್ವತಂತ್ರ ಖಾತೆಯನ್ನು ಮಧ್ಯದಲ್ಲಿ ಕೊಟ್ಟು ರಾಜ್ಯ ಸಚಿವನಾಗಿ ನಾನು ಪ್ರಥಮ, ಮತ್ತೆ ಕ್ಯಾಬಿನೆಟ್ ದರ್ಜೆ ಸಚಿವನಾಗಿ ಪೋರ್ಟ್ ಅಂಡ್ ಫಿಶರೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ಮಧ್ಯದಲ್ಲಿ ಟ್ರಾನ್ಸ್ಪೋರ್ಟ್ಗೆ ನನ್ನನ್ನು ಒಂದು ರೀತಿಯ ಪ್ರಮೋಷನ್ ಆಗಿ ಕೊಡುವಂತ ಕೆಲಸ ಆಯಿತು.